ಎಲ್ಲರಿಗೆ ನನ್ನ ನಮಸ್ಕಾರ. ಅಸ್ಸಲಾಮು ಅಲೈಕುಂ. ಹಜ್ ಯಾತ್ರಾ ಮೇ 9 ದಕ್ಷಿಣ ಕನ್ನಡ ಮಂಗಳೂರು ಮೊದಲ ತಂಡ ಪ್ರಯಾಣ. ಹಜ್ ಎಂಬುದು ಮುಸಲ್ಮಾನಿಗೆ ಅತ್ಯಂತ ಪ್ರಮುಖವಾದ ಧಾರ್ಮಿಕವಾಗಿದೆ. 2024 ಸಾಲಿನ ಹಜ್ ಯಾತ್ರೆಯಲ್ಲಿ 1044 ಹಜ್ಜಾಜಿಗಳು ದಕ್ಷಿಣ ಕನ್ನಡದಿಂದ ಹೊರಡಲಿದ್ದಾರೆ. ಹೀಗಾಗಿ ಅವರೆಲ್ಲರಿಗೂ ಮುನ್ನೆಚ್ಚರಿಕೆಯಿಂದ ವ್ಯಾಕ್ಸಿನೇಷನ್ ಬೆಂಗಳೂರಿನಿಂದ ಅಧಿಕಾರಿಗಳು ಬಂದು ಅದನ್ನು ನೆರವೇರಿಸಿದರು. ದಕ್ಷಿಣ ಕನ್ನಡ ಮೇ 9 ಮೊದಲಿನಿಂದ ಬೆಂಗಳೂರಿನಿಂದ ಹಜ್ಜಿಗೆ ಹೊರಡಲಿದ್ದಾರೆ. ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ತಂಡಗಳಾಗಿ ಪ್ರಯಾಣ ಹೊರಡಲಿದೆ. ಎಲ್ಲರಿಗೆ ನಮಸ್ಕಾರ. ಜೈ ಹಿಂದ್. ಬಾಕಿ ನಾಸ್ಬಲ್ ಹೈ. ಎಲ್ಲರಿಗೂ ಬಂದಂಥ ಪತ್ರಿಕಾ ಮಾಧ್ಯಮದವರಿಗೂ ಮತ್ತು ದೃಶ್ಯ ಮಾಧ್ಯಮದವರಿಗೆ ನಮಸ್ಕಾರಗಳು. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಹಜ್ ಎಂಬುದು ಮುಸಲ್ಮಾನರಿಗೆ ಪ್ರಮುಖ ಮತ್ತು ಮುಖ್ಯ ಕರ್ಮವಾಗಿದೆ. ಒಬ್ಬನಿಗೆ ಸಂಪತ್ತು ಮತ್ತು ಹಜ್ಜಿಗೆ ಹೋಗುವಂಥ ಖರ್ಚಿನ ದುಡ್ಡು ಅವನಲ್ಲಿದ್ದರೆ ಅವನು ಕಡ್ಡಾಯವಾಗಿ ಹಜ್ಜನ್ನು ನಿಲ್ಲಿಸುವುದು ಅವನಿಗೆ ಕಡ್ಡಾಯ ಆಗಿರ್ತದೆ. ಎಲ್ಲ ಮುಸಲ್ಮಾನರಿಗೂ ಒಂದು ಕನಸಾಗಿರ್ತದೆ. ತನ್ನ ಜೀವನದಲ್ಲಿ ಒಂದು ಬಾರಿ ಹಜ್ಜನ್ನು ಮಾಡುವುದು ಅವನ ಒಬ್ಬರೊಬ್ಬರ ಕನಸಾಗಿರ್ತದೆ. ಆ ಕನಸಿನಂತೆ ಈ ವರ್ಷ ದಕ್ಷಿಣ ಕನ್ನಡದಿಂದ 1044 ಮಂದಿಯನ್ನು ಅಪ್ಲಿಕೇಶನ್ ಮುಖಾಂತರ ಅವರು ನಮ್ಮ ಹಜ್ ಕಮಿಟಿಯ ಮುಖಾಂತರ ಇವತ್ತು ಈ ಸಲ ಅವರು ಆರಿಸಿದ್ದಾರೆ. ಅವರಿಗೆ ಈಗಾಗಲೇ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಸ್ಟೇಟ್ ಹಜ್ಜಿನ ಸದಸ್ಯರಾದಂತಹ ಅಶ್ರಫ್ ತಂಗಳ್ ಅವರ ನೇತೃತ್ವ ಮತ್ತು ಡಾಕ್ಟರ್ ವೈ ಅಬ್ದುಲ್ಲಾ ಕುಂಜಿ ಅವರ ಹಾಸ್ಪಿಟಲ್ನಲ್ಲಿ ಅವರ ಸಹಭಾಗಿತ್ವದೊಂದಿಗೆ ಮೊನ್ನೆ ತಾನೇ ಅವರಿಗೆಲ್ಲರಿಗೂ ವ್ಯಾಕ್ಸಿನೇಷನ್ ಕಾರ್ಯಕ್ರಮ ಭಾಳ ಅಚ್ಚುಕಟ್ಟಾಗಿ ನಡೆದಿದೆ. ಅದೇ ರೀತಿ ಅವರಿಗೆಲ್ಲರಿಗೂ ಹಜ್ ಕ್ಯಾಂಪನ್ನು ನಮ್ಮ ಹನೀಫ್ ಹಾಜಿ ಅವರ ನೇತೃತ್ವದಲ್ಲಿ ಮತ್ತು ಝೀನತ್ ಬಕ್ಷಿ ಯತೀಮ್ ಖಾನದಲ್ಲಿ ಅವರ ಆಡಳಿತ ಸಮಿತಿಯವರ ನೇತೃತ್ವದಲ್ಲಿ ಮೊನ್ನೆ ತಾನೇ 4 ತಾರೀಕಿಗೆ ಭಾಳ ಅಚ್ಚುಕಟ್ಟಾಗಿ ಅಲ್ಲಿ ಸಹ 2 ಹನಫಿ ಇವರಿಗೂ ಮತ್ತು ಶಾಫಿ ಅವರಿಗೂ ಬೇರೆ ಬೇರೆ ಕ್ಲಾಸ್ನ ಎಲ್ಲ ರೀತಿಯ ಸೌಲಭ್ಯಗಳನ್ನು ಮತ್ತು ಊಟದ ವ್ಯವಸ್ಥೆಯನ್ನು ಅಲ್ಲಿ ಮಾಡಲಾಗಿತ್ತು. ಇನ್ನು 9ನೇ ತಾರೀಕಿನಿಂದ ನಮಗೆ ಬೆಂಗಳೂರಿನಿಂದ ಹಜ್ ಯಾತ್ರೆಗೆ ಫ್ಲೈಟ್ 9ನೇ ತಾರೀಕಿಂದ ಶುರುವಾಗಿ 24 ತಾರೀಕು ತನಕ, ಈ ತಿಂಗಳ ಅಖೇರಿ 24 ತನಕ ಫ್ಲೈಟ್ಗಳು ಹೋಗ್ತದೆ. ಪ್ರತಿದಿನ 2-3ಗಳ ಫ್ಲೈಟ್ ಆಗಿ ಹೋಗ್ತದೆ. ನಮ್ಮ ದಕ್ಷಿಣ ಕನ್ನಡದಿಂದ 1074 ಮತ್ತು ಉಡುಪಿಯಿಂದ 79 ಮಂದಿ ಇಲ್ಲಿಂದ ಹೋಗ್ತಾರೆ. ಇಲ್ಲಿಂದ ಹೋಗುವವರಿಗೆ ನಮ್ಮ ಹಜ್ ಕಮಿಟಿಯಿಂದ ಯಾವುದೇ ಒಂದು ವ್ಯವಸ್ಥೆ ಇರುವುದಿಲ್ಲ. ಅವರೆಲ್ಲರೂ ಅವರವರ ಗಾಡಿ ಆಗಿರ್ಬೋದು, ಬಸ್ಸಿನಲ್ಲಿ ಆಗಿರ್ಬೋದು, ಟ್ರೈನಲ್ಲಿ ಆಗಿರ್ಬೋದು ಹೋಗಿ ಅಲ್ಲಿ 48 ಗಂಟೆಗಳ ಮುಂಚಿತವಾಗಿ ಅಲ್ಲಿ ಹಜ್ ಕ್ಯಾಂಪ್ನಲ್ಲಿ ಅವರು ರಿಪೋರ್ಟ್ ಮಾಡಬೇಕಾಗ್ತದೆ. ಅವರ ಲಗೇಜ್ಗಳನ್ನು ಅವರಲ್ಲಿ ಹಸ್ತಾಂತರಿಸಬೇಕಾಗ್ತದೆ. ಅದರ ನಂತರ ಅವರು ಕೊಟ್ಟ ಸಮಯದಲ್ಲಿ ಅಲ್ಲಿ ಹೋಗಿ ಅವರ ಪಾಸ್ಪೋರ್ಟ್ಗಳನ್ನು ಅವರು ಸ್ವೀಕರಿಸಿ ಮರುದಿನ, ಅಂದರೆ ಈಗ ಎಕ್ಸಾಂಪಲ್ ಉದಾಹರಣೆಗೆ 10ನೇ ತಾರೀಕಿಗೆ ಫ್ಲೈಟ್ ಇದ್ದರೆ ಅವರು 8ನೇ ತಾರೀಕಿಗೆ ಅವರ ಲಗೇಜನ್ನು ಕೊಟ್ಟು 9ನೇ ತಾರೀಕಿಗೆ ಅವರ ಪಾಸ್ಪೋರ್ಟ್ಗಳನ್ನ ತಗೊಂಡು 10ನೇ ತಾರೀಕಿಗೆ ಯಾವ ಸಮಯಕ್ಕೆ ಅವರು ಹೇಳಿದ್ದಾರೆ ನಿಗದಿತ ಸಮಯಕ್ಕೆ ಅವರೆಲ್ಲರೂ ಹಜ್ ಕ್ಯಾಂಪಿಗೆ ಸಮಯಕ್ಕೆ ಹೋಗಿ ಅಲ್ಲಿಂದ ಆ ಬಸ್ಸಿನಲ್ಲಿ ಅವರಿಗೆ ಏರ್ಪೋರ್ಟಿಗೆ ತಲುಪಿಸುವಂಥ ಇದು ಸೌಕರ್ಯ ಅಲ್ಲಿ ಮಾಡಿರ್ತಾರೆ. ಅದು ಬಿಟ್ಟು ಬೇರೆ ಯಾವುದು ನಮ್ಮ ಟ್ರಾನ್ಸ್ಪೋರ್ಟೇಷನ್ ಇಲ್ಲಿ ಇರೋದಿಲ್ಲ. ಮತ್ತು ಅಲ್ಲಿ ಹಜ್ಜಾಜಿಗಳಿಗೆ ಹೋದವರಿಗೆ ಅಲ್ಲಿ ಇರಲಿಕ್ಕೆ ರೂಮ್ನ ವ್ಯವಸ್ಥೆಗಳಿದೆ. ಅದು ಕಡ್ಡಾಯ ಏನಲ್ಲ, ಅಲ್ಲೇ ಇರಬೇಕಂತೇನು ಕಡ್ಡಾಯ ಇಲ್ಲ. ನಿಮ್ಮ ವ್ಯವಸ್ಥೆ ಪ್ರಕಾರ ಅವರವರ ವ್ಯವಸ್ಥೆ ಪ್ರಕಾರ ಅವರವರು ರೂಮ್ ಮಾಡಿ ಹೊರಗಡೆ ಕೂತು ಅಲ್ಲಿಗೆ ಹೋಗುವ ವ್ಯವಸ್ಥೆ ಬೇಕಿದ್ರೆ ಮಾಡಿಕೊಳ್ಬೋದು. ಮತ್ತು ಈ ಲಗೇಜ್ ಏನಿದೆ ಇವರಿಗೆ 45 ಕಿಲೋಕ್ಕಿಂತ ಜಾಸ್ತಿ ಲಗೇಜನ್ನು ಯಾರು ತಗೊಂಡು ಹೋಗಬಾರ್ದು. 45 ಕಿಲೋ ಅಂದರೆ 2 ಬ್ಯಾಗು, ಅದು 23 40 ಕಿಲೋ
40 ಕಿಲೋ 20 ಕಿಲೋದ 2 ಬ್ಯಾಗ್ ಆಗಿರ್ತದೆ. ಅದರ ಮೆಜರ್ಮೆಂಟ್ ಆಲ್ರೆಡಿ ನಿಮಗೆ ಅಲ್ಲಿ ಕೊಟ್ಟಿರ್ತೇವೆ, ನಾವು ಕೊಟ್ಟಿದ್ದೇವೆ ಆ ಬ್ಯಾಗಿನ ಮೆಜರ್ಮೆಂಟ್ ಎಷ್ಟಿರಬೇಕಂತೇಳಿ. ಮತ್ತು ಹ್ಯಾಂಡ್ ಬ್ಯಾಗಲ್ಲಿ 7 ಕಿಲೋ. ಇದು ದಯವಿಟ್ಟು ಎಲ್ಲರೂ ಅದು ಗಮನಿಸಬೇಕಾದಂಥ ವಿಷಯ. ಅದಕ್ಕಿಂತ ಜಾಸ್ತಿ ತಗೊಂಡ್ರೆ ಅಲ್ಲಿ ಯಾರಿಗೂ ಪ್ರವೇಶ ಎಲ್ಲ ಬಿಡುವುದಿಲ್ಲ ಅವರು. ಹಾಗಿರುವಾಗ 7 ಕಿಲೋ ಬ್ಯಾಗ್ ಆಗಿರ್ತದೆ ಮತ್ತು 40 ಕಿಲೋ ಲಗೇಜ್ ಆಗಿರ್ತದೆ. ಇದು ಬ್ಯಾಂಗ್ಳೂರಿಗೆ ಹೋದ ನಂತರ ಅವರಿಗೆ ಅಲ್ಲಿಂದ ಅವರೆಲ್ಲ ವ್ಯವಸ್ಥೆಯು ಹಜ್ ಕಮಿಟಿಯಿಂದ ಆಗಿರ್ತದೆ. ಅವರಿಗೆ ಊಟದ ವ್ಯವಸ್ಥೆ ಇದೆ ಅಲ್ಲಿ, ಮತ್ತು ಅವರಿಗೆ ತಂಗುವ ವ್ಯವಸ್ಥೆ ನಾನು ಈಗ ಆಲ್ರೆಡಿ ಹೇಳಿದ್ದೇನೆ. ಮತ್ತು ಅಲ್ಲಿಂದ ಬಸ್ಸಿನಿಂದ ಕರ್ಕೊಂಡೋಗಿ ಅವರಿಗೆ ವಿಮಾನಯಾನ ತನಕ ಅಲ್ಲಿ ಬಿಡುವಂಥ ವ್ಯವಸ್ಥೆ ಇದೆ. ಇದೆಲ್ಲವೂ ಮದೀನಕ್ಕೆ ಆಗಿರ್ತದೆ. ಫಸ್ಟ್ ಫ್ಲೈಟ್ ಹೋಗೋದು ಬ್ಯಾಂಗ್ಳೂರಿನಿಂದ ಮದೀನಕ್ಕೆ. ಮುಂಚೆ ನಮಗೆ ಮಂಗಳೂರಿನಲ್ಲಿಂದ ಫ್ಲೈಟ್ ಹೋಗ್ತಾ ಇತ್ತು. ಈಗ ಕರೋನಾ ಕಾಲದಿಂದ ನಂತರ ಇಲ್ಲಿ ನಮಗೆ ಈ ಫ್ಲೈಟ್ ಇಲ್ಲ. ಅದರಿಂದ ಭಾಳ ತೊಂದರೆ ಆಗ್ತದೆ ಇಲ್ಲಿನ ಪ್ರಯಾಣಿಕರಿಗೆ. ಬೆಂಗಳೂರಿಗೆ ಅವರೆಲ್ಲರೂ ಸಂಬಂಧಿಕರಲ್ಲಿ ಹೋಗಿ ಅಲ್ಲಿಂದ ಹೋಗಲಿಕ್ಕೆ ಭಾಳ ತೊಂದರೆ ಆಗ್ತದೆ. ಅದಕ್ಕಾಗಿ ನಾವು ಸರ್ಕಾರದಿಂದ ನಾವು ಮನವಿ ಮಾಡ್ತಾ ಇದ್ದೇವೆ. ನಮ್ಮ ಹಜ್ ಕಮಿಟಿಯ ಸದಸ್ಯರು ಇಲ್ಲಿದ್ದಾರೆ, ಇವರು ಅವರೊಂದಿಗೆ ಮನವಿ ಮಾಡಿಕೊಂಡು ಬರುವ ವರ್ಷ ನಮಗೆ ಈಗಾಗಲೇ ನಮ್ಮ ಸ್ಪೀಕರ್ ಸಾಹೇಬರು ನಮಗೆ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಹೀಗೆ ನಮಗೆ ಬರುವ ವರ್ಷದಿಂದ ನಮಗೆ ಇಲ್ಲಿಂದನೇ ಫ್ಲೈಟ್ ಹೋಗುವ ರೀತಿಯಲ್ಲಿ ಎಲ್ಲ ನಮ್ಮ ಪ್ರಮುಖವಾಗಿ ನಮ್ಮ ಕೊಡಗು ಮತ್ತು ಇಲ್ಲಿನ ಹಾಸನ, ಚಿಕ್ಕಮಗಳೂರು ಮತ್ತು ಉಡುಪಿ, ಇಲ್ಲಿಂದ ಈ ಕಡೆಯಿಂದ ಮಡಿಕೇರಿ, ಈ ಕಡೆಯಿಂದ ಹೋಗುವವರಿಗೆ ಭಾಳ ಅನುಕೂಲವಾಗ್ತದೆ. ಇಲ್ಲೇ ನಮಗೆ ಎಂಬಾರ್ಕೇಷನ್ ಆಲ್ರೆಡಿ ಇಲ್ಲಿ ನಮಗೆ ಇದೆ, ಪಾಯಿಂಟ್ ನಮಗೆ ನಮ್ಮ ವಜ್ಪೆಯಲ್ಲಿ ಉಂಟು. ಹಾಗಿರುವಾಗ ನಮಗೆ ಇಲ್ಲಿ ಫ್ಲೈಟ್ ಮುಂದಿನ ದಿನಗಳಲ್ಲಿ ಬರುವ ವರ್ಷಕ್ಕಿಂತ ಮತ್ತೆ ನಮಗೆ ಮಾಡಬೇಕಂತೇಳಿ ತಮ್ಮ ಸರ್ಕಾರದಿಂದ ನಾವೆಲ್ಲರೂ ನಮ್ಮ ಈ ಸಂಸ್ಥೆಯಿಂದ ನಾವು ನಿಮಗೆ ವಿನಂತಿಸಿಕೊಳ್ತಾ ಇದ್ದೇವೆ. ಮತ್ತು ಈ ಹೋಗುವಂಥ ಎಲ್ಲರೂ ಅವರು ನಮ್ಮ ಈ ನಮ್ಮ ರಾಜ್ಯಕ್ಕಾಗಿ, ನಮ್ಮ ಈ ಜಿಲ್ಲೆಗಾಗಿ ಮತ್ತು ನಮ್ಮ ದೇಶಕ್ಕಾಗಿ ಪ್ರಾರ್ಥಿಸಬೇಕಾಗಿ ನಾನು ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೆ. ನಮ್ಮ ಸೌಹಾರ್ದತೆಗಾಗಿ, ನಮ್ಮ ಶಾಂತಿ ಸೌಹಾರ್ದ ಇಲ್ಲಿ ನೆಲೆಸಬೇಕು ಮತ್ತು ಎಲ್ಲರಿಗೂ ಐಕ್ಯತೆಯಿಂದ ಬಾಳಲಿಕ್ಕಾಗಿ ನೀವೆಲ್ಲರೂ ದುವಾ ಮಾಡಬೇಕಂತೇಳಿ ನಾವು ಅವರಲ್ಲಿ ನಿಮ್ಮ ಮೂಲಕ ನಾವು ಅವರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಮತ್ತು ಮುಖ್ಯವಾಗಿ ಇದರಲ್ಲಿ ನಿಮ್ಮ ಪ್ರೆಸ್ ನೋಟಲ್ಲಿ ಆ 48 ಗಂಟೆಗಳ ವಿಷಯ ಬರಲಿಲ್ಲ. ಮುಖ್ಯವಾಗಿ 48 ಗಂಟೆಗೆ ಮುಂಚಿತವಾಗಿ ಅಲ್ಲಿ ಹೋಗಿ ನೀವು ನಿಮ್ಮ ರಿಪೋರ್ಟಿಂಗ್ ಟೈಮ್ ನೀವು ಮಾಡಬೇಕಂತೇಳಿ ನಿಮ್ಮಲ್ಲಿ ನಾನು ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಏನಾದರೂ ಪ್ರಶ್ನೆಗಳಿದ್ದರೆ ನೀವು ಕೇಳ್ಬೋದು. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.